ಪುಟ್ಟದೊಂದು ಮನೆ, ಕಿತ್ತು ತಿನ್ನುವ ಬಡತನದಲ್ಲೂ ಸಂತೋಷದ ಜೀವನ ಸಾಗಿಸುತ್ತಿದ್ದ ಆ ಕುಟುಂಬದ ನಗುವನ್ನೇ ಆ ದೇವರು ಕಸಿದುಕೊಂಡಿದ್ದಾನೆ. ಸದಾ ಪಾದರಸದಂತೆ ಓಡಾಡುತ್ತಿದ್ದ ಆ ಕುಟುಂಬದ ಹಿರಿಯ ಜೀವ ಏಳಲಾಗದ ಸ್ಥಿತಿಯಲ್ಲಿ ಹಾಸಿಗೆ ಹಿಡಿದಿದೆ. ಈ ಕುಟುಂಬದ ಕಣ್ಣೀರ ಕಥೆಯನ್ನ ಕೇಳಿ ಮರುಗಿದವರೇ ಇಲ್ಲ. ಅಷ್ಟಕ್ಕೂ ಏನಿದು ಅಂತೀರಾ? ಈ ವರದಿ ನೋಡಿ. ಇದು ಬಡಗುತಿಟ್ಟಿನ ಮೇಗರವಳ್ಳಿ ಯಕ್ಷಗಾನ ಮೇಳದ ಪ್ರಸಿದ್ಧ ಭಾಗವತ ಸಂತೋಷ್ ಶೆಟ್ಟಿಯವರ ಪುಟ್ಟ ಮನೆ. ಭಾಗವತಿಕೆಯನ್ನೇ ಪ್ರಮುಖ ವೃತ್ತಿಯನ್ನಾಗಿಸಿಕೊಂಡ ಸಂತೋಷ್ ಶೆಟ್ಟಿಯವರು ಕಳೆದ 16 ವರ್ಷಗಳಿಂದ ಯಕ್ಷಗಾನ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾಣದ ಕಾಯಿಲೆಗಳು ಬಡವನ ಮನೆಯ ಕದ ತಟ್ಟುತ್ತದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರದ್ದು. ಅದ್ಯಾವ ಮುನ್ಸೂಚನೆ ಕೊಡದೆ ದುರ್ಘಟನೆ ಹೊತ್ತು ಬರುವ ಈ ಅಪರಿಚಿತ ನೆಂಟನಿಗೆ ಮನೆ ಬಡವನದ್ದು ಎನ್ನುವ ಕರುಣೆ ಕೂಡ ಇರುವುದಿಲ್ಲ. ಕಾಯಿಲೆ ಎನ್ನುವ ಈ ನೆಂಟ ಬಂದು ಹೋದ ತರುವಾಯ ಈ ಬಡ ಕುಟುಂಬದ ಬದುಕು ಮತ್ತಷ್ಟು ದುರ್ಬರವಾಗಿದೆ. ಅಮ್ಮ ಎನ್ನುವ ಪದದ ಶಕ್ತಿ ಎಷ್ಟೊಂದು ಅದ್ಭುತ. ಅಮ್ಮ ಎನ್ನುವ ಪದದ ಅರ್ಥದ ಕುರಿತು ಯಾರಿಗೂ ವಿವರಿಸಬೇಕಾದ ಅಗತ್ಯವೇ ಇಲ್ಲ. ಎಷ್ಟೇ ಕಷ್ಟಗಳು ಎದುರಾದರೂ ಯಾವುದನ್ನ ತೊರಗೊಡದೆ ಮಕ್ಕಳು ಅಮ್ಮನ ಸಂತೋಷವನ್ನೇ ಬಯಸ್ತಾರೆ. ಆದರೆ ಈ ಮನೆಯ ಅಮ್ಮ ಹಾಸಿಗೆ ಹಿಡಿದಿದ್ದಾರೆ. ಅದು ಇನ್ನೆಂದು ಏಳಲಾಗದ ಸ್ಥಿತಿಯಲ್ಲೇ. ಆ ಮನೆಯ ಮಗ ಮಾತ್ರ ತನ್ನಮ್ಮನ ನಗುವಿಗಾಗಿ ಹಾತ್ ತೊರೆಯುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ ಹೇಳಿ ಮಗು ಭಾಗವತ ಯಕ್ಷಗಾನದಲ್ಲಿ ಒಂದು 16 ವರ್ಷ ಮೇಳ ತಿರುಗಾಟ ಮಾಡ್ತಿದ್ದೇನೆ ಭಾಗವತನಾಗಿ. ನನ್ನ ಸಮಸ್ಯೆ ಅಂತ ಹೇಳಿದರೆ ನನ್ನ ತಾಯಿ ಸಮಸ್ಯೆ. ಕಟ್ಟಿಗೆಗೆ ಹೋದಾಗ ಕಾಡಲ್ಲಿ ಬಿದ್ದು ಅವರಿಗೆ ಹಾಸ್ಪಿಟ್ಲೆಲ್ಲ ತೊಗೊಂಡೋದು. ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿ ಕಂಡಾಗ ಅವರಿಗೆ ಫೈನಲ್ ಕಾರ್ಡ್ ಸಮಸ್ಯೆ ಅಂತ ಹೇಳಿದರು. ಅದಕ್ಕಾಗಿ ಸುಮಾರು ಹಣ ಎಲ್ಲ ಹಾಕಿದೆ ಹಾಸ್ಪಿಟ್ಲಿಗೆ. ನಾನು ತಿರುಗಾಟ ಮಾಡುವುದು ಯಕ್ಷಗಾನ ಬಿಟ್ಟರೆ ನನಗೆ ಬೇರೆ ಯಾವುದೇ ಉತ್ಪತ್ತಿ ಇಲ್ಲ. ಯಕ್ಷಗಾನ ಈ ವರ್ಷ ಶುರುವಾಗಿದ್ದ ಲೇಟು, ಕೊರೋನಾ ಬಂದು ಅದು ಅರ್ಧಕ್ಕೆ ನಿಂತೋಯ್ತು. ತಾಯಿ ಮೆಡಿಸನಿಗೆ ಒಂದು ತಿಂಗಳಿಗೆ ಟೋಟಲ್ ಆಯುರ್ವೇದಿಕ್ ಮೆಡಿಸನ್ ಮತ್ತು ಇಂಗ್ಲೀಷ್ ಮೆಡಿಸನ್ಗೆ ಒಂದು 15,000 ರೂಪಾಯಿ ಹತ್ರ ಮೆಡಿಸನ್ಗೆ ಬೇಕಾಗತ್ತೆ. ಈಗ ನನಗೆ ಬೇರೆ ಯಾವುದೇ ಉತ್ಪತ್ತಿ ಇಲ್ಲ. ಈ ತಾಯಿಯ ಹೆಸರು ರತ್ನ ಶೆಟ್ಟಿ. ಸಿದ್ದಾಪುರ ಸಮೀಪದ ಎಡಮುಖಿ ಗ್ರಾಮದವರು. ಖ್ಯಾತ ಯಕ್ಷಗಾನ ಭಾಗವತರಾದ ಸಂತೋಷ್ ಶೆಟ್ಟಿಯವರ ತಾಯಿ ರತ್ನ ಶೆಟ್ಟಿಯವರು ಕೆಲವು ತಿಂಗಳ ಹಿಂದೆ ಕಾಡಿಗೆ ಕಟ್ಟಿಗೆ ತರಲು ಹೋದ ಸಂದರ್ಭ ಕಾಲು ಜಾರಿ ಬಿದ್ದು ಹಾಸಿಗೆಯಲ್ಲಿ ಮಲಗುವಂತಹ ಪರಿಸ್ಥಿತಿ ಎದುರಾಗಿದೆ. ತಿಂಗಳಿಗೆ ಸರಿಸುಮಾರು 15,000ಕ್ಕೂ ಹೆಚ್ಚು ವೆಚ್ಚದ ಮೆಡಿಸಿನ್ ಬೇಕಾಗ್ತದೆ. ಆದರೆ ಇವರದ್ದು ಬಡ ಕುಟುಂಬ. ಅವತ್ತಿನ ಸಂಪಾದನೆ ಆ ಹೊತ್ತಿಗೆ ಎನ್ನುವ ಸ್ಥಿತಿ. ಮೊದಲೇ ಹೇಳಿದಂತೆ ಮಗ ಸಂತೋಷ್ ಶೆಟ್ಟಿ ಯಕ್ಷಗಾನ ಭಾಗವತರು. ಲಾಕ್ಡೌನ್ನಿಂದಾಗಿ ಅದಕ್ಕೂ ಸಹ ಕುತ್ತು ಬಂದಿದೆ. 6 ತಿಂಗಳುಗಳಿಂದ ಹೇಗೂ ಹಣ ಹೊಂದಿಸಿ ಔಷಧಿಗಳನ್ನು ತಂದು ತಾಯಿಯ ಸೇವೆ ಮಾಡುತ್ತಿರುವ ಸಂತೋಷ್ ಶೆಟ್ಟಿಯವರ ಜೀಬು ಇದೀಗ ಖಾಲಿಯಾಗಿದೆ. ಅವ್ರ ಮನೆಗೆ ನಾವು ಭೇಟಿ ಕೊಟ್ಟೆವು. ಈಗಾಗಲೇ ಸಂತೋಷ್ ಭಾಗವತರು ಕೂಡ ಅವರ ತಾಯದ ವಿಷಯವಾಗಿ ಎಲ್ಲ ವಿವರವಾಗಿ ಹೇಳಿದರು. ಅದು ಹೌದು ಅಲ್ವಾ ಅಂತೇಳಿ ಒಂದು ವಿಷಯವಾಗಿ ನಾವು ಭೇಟಿ ಕೊಟ್ಟವಾಗ ಅವ್ರು ಹೇಳಿರುವಂಥ ಎಲ್ಲ ವಿಷಯ 100ಕ್ಕೆ 100 ಸರಿಯಾಗಿದ್ದು. ಪಾಪ ತುಂಬ ಬಡತನ ಅವರದ್ದು. ಆ ಬಡತನದಲ್ಲಿದ್ದು ಈಗ ತಾಯಿ ಸೇವೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಾಯಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ. ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈಗಾಗಲೇ 8 ತಿಂಗಳ ಹಾಸಿಗೆಯಲ್ಲೇ ಎಲ್ಲ ಇದ್ದು ದಿನಕ್ಕೆ ಏನಿಲ್ಲ ಅಂದರೂ ಒಂದೊಂದು ಹಂಡೆಗೆ ಅಂದರೆ ಒಂದೊಂದು ಔಷಧಿಗೆ 2,000, ಮತ್ತೊಂದು ಹಂಡೆಗೆ 750, ಮತ್ತೊಂದು ಹಂಡೆಗೆ 1,200, ಹೀಗೆ ತುಂಬ ಖರ್ಚು ಮಾಡ್ತಾಯಿದ್ದಾರೆ. ಏನೋ ಒಂದು ತಿಂಗಳಿಗೆ ಒಂದು 15,000 ರಿಂದ 20,000 ರೂಪಾಯಿ ಅಮೌಂಟ್ ಅಂತೂ ಪಾಪ ಅಮ್ಮನ ವಿಷಯವಾಗಿ ತೆಗೆದಿಡಲೇಬೇಕು. ಪಾಪ ಇವ್ರ ವಿಷಯ ನೋಡಿದ್ರೆ ಭಾರಿ ಬೇಜಾರಾಗಿ. ಬರೀ ಇದು ಆಯುರ್ವೇದಿಕ್ ಬಗ್ಗೆ ಹೇಳ್ತಿರೋದು. ಈಗ ಇಂಗ್ಲೀಷ್ ಮೆಡಿಸಿನ್ ಬೇರೆ, ಮತ್ತೊಂದು ಬೇರೆ ಇತ್ತು. ಪಾಪ ಅದಕ್ಕೂ ಒಂದು ಏನಿಲ್ಲ ಒಂದು 10-15,000 ರೂಪಾಯಿ, ಟೋಟಲ್ ಒಂದು 30,000 ರೂಪಾಯಿ ಅಂತೂ ತಿಂಗಳಿಗೆ ಬೇಕಾಗ್ತದೆ. ಈಗಾಗಲೇ ಕರೋನಾ ಕಾರಣಕ್ಕಾಗಿ ಯಕ್ಷಗಾನ ಸ್ಥಗಿತಗೊಂಡಿದೆ. ಪಾಪ ಅವರಿಗೆ ಯಕ್ಷಗಾನ ಬಿಟ್ಟು ಬೇರೆ ಉದ್ಯೋಗ ಅವರಿಗಂತಲ್ಲ ಯಾವ ಕಾಲವಿದ್ರಾದರೂ ಅಷ್ಟೇ. ಯಕ್ಷಗಾನ ನಂಬ್ಕೊಂಡು ಹೋದ್ಮೇಲೆ ಯಕ್ಷಗಾನ ಬಿಟ್ಟು ಬೇರೆ ಉದ್ಯೋಗ ಬರುವುದಿಲ್ಲ. ಬಂದರೂ ಮಾಡು ಅಂದ್ಕೊಂಡ್ರು ತಾಯಿಗೆ ಇರುವಂಥ ಅನಾರೋಗ್ಯದ ಪರಿಸ್ಥಿತಿಯಾಗಿ ತಾಯಿನ ಬಿಟ್ಟು ಹೋಗೋ ಪರಿಸ್ಥಿತಿ ಅವರಿಗಿಲ್ಲ. ಕಲೆಯನ್ನ ಉಸಿರಾಗಿಸಿಕೊಂಡು ಯಕ್ಷಮಾತೆಯ ವೈಭವನ್ನ ಭಾಗವತಿಕೆಯ ಮೂಲಕ ಸಾರುವ ಸಂತೋಷ್ ಶೆಟ್ಟಿಯವರ ತಾಯಿ ಇವತ್ತು ನೋವಿನಿಂದ ಹಾಸಿಗೆ ಹಿಡಿದು ಮಲಗಿದ್ದಾರೆ. ಇವರ ಕುಟುಂಬದ ನೋವಿಗೆ ಸಹೃದಯ ದಾನಿಗಳು ನೆರವಾಗಬೇಕಿದೆ. ಒಟ್ಟಿನಲ್ಲಿ ನಂಬಿ ಬಂದ ದುಡಿಮೆ ಕೊರೋನಾ ಕಾರಣದಿಂದ ಕೈಕೊಟ್ಟಿದೆ. ಕಷ್ಟಪಟ್ಟು ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಎಲ್ಲವೂ ತಾಯಿಯ ವೈದ್ಯಕೀಯ ವೆಚ್ಚಕ್ಕೆ ಖಾಲಿಯಾಗಿದೆ. ತಾಯಿಯನ್ನ ಮೊದಲಿನಂತೆ ಮಾಡಬೇಕು ಎಂದು ಪಣ ತೊಟ್ಟಿರುವ ಈ ಮಗನಿಗೆ ಬೇಕಿದೆ ನೆರವಿನ ಹಸ್ತ.
ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಇನ್ನೂ ಜೀವಂತ ಇದೆ ಎಂದು ನಾವೆಲ್ಲ ಇವರಿಗೆ ನೆರವಾಗುವ ಮುಖಾಂತರ ತೋರಿಸಿಕೊಡೋಣ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ ಶೆಟ್ಟಿ, ಮೊಬೈಲ್ ನಂಬರ್ 9901410059, ಖಾತೆ ಸಂಖ್ಯೆ 52010106046246, IFSC ಕೋಡ್ 09025660, ಯೂನಿಯನ್ ಬ್ಯಾಂಕ್, ಗೂಗಲ್ ಪೇ ನಂಬರ್ 9901410059, ಫೋನ್ಪೇ ನಂಬರ್ 9901410059. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.